ಕಟ್ಟು ನೋಡೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. CG ವರ್ಕ್, ಮ್ಯೂಸಿಕ್, ಸ್ಪೆಷಲಿ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ವೆರಿ ನೈಸ್. ಸ್ಟೋರಿ ಟ್ವಿಸ್ಟಿಂಗ್ ಇತ್ತು, ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್. ಆ್ಯಂಡ್ CG ವರ್ಕ್ ಎಫೆಕ್ಟಿವ್, ಅಂದರೆ ಈಗೀಗ CG ವರ್ಕ್ ಒಂದು ಸ್ವಲ್ಪ ಇದಾಗಿದೆ, ಬಟ್ ಇದರಲ್ಲಿ ನೀಟ್ CG ವರ್ಕ್ ಆಗಿದೆ. ಫೈಟಿಂಗ್ ಮತ್ತು ಹೀರೋ ಅವರದ್ದು ಆ ಲುಂಗಿ ಎಲ್ಲ ಎತ್ತಿ ಭಾರಿ ಖುಷಿಯಾಗಿದೆ. ಸೂಪರ್, ನೋಡಲೇಬೇಕಾದ್ರು. ಒಳ್ಳೇದಿತ್ತು. ನಿರೀಕ್ಷಾ ಶೆಟ್ಟಿ ಕಾಡವರು ಆ್ಯಕ್ಟ್ ಮಾಡೋರು ಯಾರು, ಅವರ ಹೆಸರು ಒಳ್ಳೇದಿತ್ತು. ತುಂಬ ಇಷ್ಟ, ಕಣ್ಣೀರು ಬಂತು. ಒಳ್ಳೇದಿತ್ತು, ತುಂಬ ಇತ್ತು, ಒಳ್ಳೇದಿತ್ತು. ಥ್ಯಾಂಕ್ ಯು. ಸೂಪರ್ ಸಹ ಫ್ಯಾಂಟಾಸ್ಟಿಕ್ ಇತ್ತು. ಇನ್ನೊಂದು ಸತಿ ನೋಡ್ಬೋದು. ಅಂದರೆ ಕತೆ ಬೇಷ್ ಐತಿ. ಫಸ್ಟ್ ಫಿಲಿಮ್ ಅಲ್ಲ, ಬೇಷ್ ಫಿಲಿಮ್. ಇನ್ನೊಂದು ಸತಿ ನೋಡ್ಬೋದು. ಸೂಪರ್, ಏನು ಅಡ್ಡಿ ಇಲ್ಲ ನೋಡೋದಕ್ಕೆ. ಅಣಕಟ್ಟು ನೋಡೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿದೆ, ಹೊಸ ಥರ ಶೋಕಿತ್ತು ಸಿನಿಮಾ. ಫಸ್ಟ್ ಹಾಫ್ ಒಂಚೂರು ಇದೆ, ಬಟ್ ಸೆಕೆಂಡ್ ಹಾಫ್ ಬ್ಯೂಟಿಫುಲ್ ಆದಿತ್ತು. ಇಂಜ ಹಳ್ಳಿ ಸೊಗಡದ ಸಿನಿಮಾ, ನಮ್ಮ ಊರ್ದ ಹೀರೋಯಿನ್ ಉಪ್ಪುನಂಚಿನ ಸಿನಿಮಾ. ನಿರೀಕ್ಷಣ ಆ್ಯಕ್ಟಿಂಗ್ ಮಸ್ತ್ ಬರ್ಲಾತನ್. ఒక హీరోల పొసత్తొంದು ಫೀಲ್ ಆಗುಂದಿಜ್ಜಿ. ವೆಲ್ ಡನ್. ಕಾಟೇರ ಆ ಟೈಪ್ ಪ್ಯಾಟರ್ನ್ದ ಸಿನಿಮಾ. ತುಳು ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿಗೆ ಒಂಚೂರು ಹೊಸ ಪ್ಯಾಟರ್ನ್ ಇದಾದ ಒಂಚು ಕೆಲವೊಬ್ಬರು ವಿಷಯ ಇದ್ದಿದ್ದಾರೆ. ಎನ್ನ ಪ್ರಕಾರ ಕುಡೊಂದು ಸರಿ ಸಿನಿಮಾ ಬದು ತುಂಡು ಅರ್ಥ ಆಪುಣದೇನು, ಬಟ್ ನೈಸ್. ಎನ್ನ ಪ್ರಕಾರ ಈ ಸಿನಿಮಾನ ಹೊಸ ಬತ್ತಿನ ಸಿನಿಮಾ ಪೂರ ಗೆಂದೋಡು. ಎಡ್ಡೆ ಸಿನಿಮಾ ಒಡ್ ಹಾಳು ಸಿನಿಮಾ ಒಡ್ ಬೆನ್ಪಿನ ಸೇಮ್ ಆತೆ ಒಂದು ಮಂತು ಪೇರು. ఒక ಲೊಕೇಶನ್ ವೈಸ್ ಸಿನಿಮಾಟೋಗ್ರಫಿ ಬ್ಯೂಟಿಫುಲ್ ಅದು ಮಂದೆ, ಮಸ್ತ್ ಶೋಕ್ ಆತನು. ಫೈಟ್ ಸೀಕ್ವೆನ್ಸ್ ಪೂರ ಮಸ್ತ್ ಕನೆಕ್ಟ್ ಆಪುಂಡೆ. ಕಮರ್ಷಿಯಲಿ ಈ ಸಿನಿಮಾ ಹಿಟ್ ಆವಾಡು ಮಾತೆಲ್ಲ ಬತ್ತು. ಥಿಯೇಟರ್ ಸಿನಿಮಾದಲ್ಲಿ 5 ತಾರೀಕು ರಿಲೀಸ್ ಆಗೋದು. ಓಕೆ, ಥ್ಯಾಂಕ್ ಯು. ಸೂಪರ್ ಇತ್ತು. ಅಂದರೆ ಕ್ಯಾಮರಾ ಆಗಲಿ, ಒಳ್ಳೆ ಲೊಕೇಶನ್ ಎಲ್ಲ ಸೂಪರ್ ಇತ್ತು. ಆ್ಯಕ್ಟಿಂಗ್ ಎಲ್ಲ ಸೂಪರ್ ಆಗಿದೆ. ಆಲ್ ದಿ ಬೆಸ್ಟ್, ಸಕ್ಸಸ್ ಆಗಲಿ. ಇದು ಇಡೀ ಮೂವಿ ನಾನು ನೋಡಿದ ಪ್ರಕಾರ ಗೊತ್ತಾ, ಕ್ಯಾಮರಾಮ್ಯಾನ್ ಮೇಲೆ ಹೋಗಿದೆ. ಯಾಕೆಂದರೆ ವಿಜುವಲೇಷನ್ ತುಂಬ ಖರ್ಚು ಮಾಡಿದ್ದಾರೆ, ಪ್ಲಸ್ ವಿಜುವಲೇಷನ್ ತುಂಬ ಇದೆ. ಅಂದರೆ ಇಲ್ಲಿ ಪ್ರತಿಯೊಂದು ಸ್ಕ್ರೀನ್ ಪ್ಲೇ ಅಲ್ಲಿ ಆಟ ಆಡಿದ್ದಾರೆ. ಮತ್ತು ನೋಡುವುದಾದರೆ ನಮಗೆ ಇಲ್ಲಿ ಹೊಸ ಒಂದು ಸ್ಕ್ರೀನ್ ಪ್ಲೇ ಕಾಣ್ತಾ ಇದೆ. ಮತ್ತು ಹೇಳೋದಾದರೆ ಏನು ಗೊತ್ತಾ, ಕ್ಯಾಮರಾಮ್ಯಾನ್ ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾಡಿದೆ. ಮತ್ತು ಈ ದೊಡ್ಡ ಬಜೆಟಲ್ಲಿ ಮೂವಿ ಮಾಡಿದೆ ಅಂತ ಕಾಣುತ್ತೆ. ಹಾಗೆ ನಿರೀಕ್ಷಾ ಶೆಟ್ಟಿ ಹಾಗೂ ಹೀರೋ ಅವರ ಆ್ಯಕ್ಟಿಂಗ್ ಆಗಲಿ, ಆ್ಯಕ್ಷನ್ ಆಗಲಿ ತುಂಬ ಒಳ್ಳೆಯದಾಗಿದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು. ತುಂಬ ದಿನದ ನೋಡಬೇಕಂತೈತೆ ಸಿನಿಮಾ. ವಿಜುವಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪರ್ಫಾಮೆನ್ಸ್, ಅವ್ರ ಕಾಡ ನಟರಾಜ ಸರ್ದು ಪರ್ಫಾಮೆನ್ಸ್ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಬೆಸ್ಟ್ ವಿಶಸ್ ಸರ್. ತುಂಬ ಚೆನ್ನಾಗಿದೆ ಸರ್. ಆಕ್ಷನ್ನು, ಕಾಮಿಡಿ, ಟೋಟಲಿ ಎಂಟರ್ಟೈನ್ಮೆಂಟ್. ಫುಲ್ ಫ್ಯಾಮಿಲಿ ನೋಡೋಕ್ಕಂಥ ಒಂದು ಒಳ್ಳೆ ಸಿನಿಮಾ, ಮನೋರಂಜನೆ ಅಂತಕ್ಕಂಥ ಸಿನಿಮಾ. ಮೂವಿ ಒಳ್ಳೆದಿದೆ. ಫೈಟಿಂಗ್ ಮತ್ತು ಹೀರೋ ಅವರದ್ದು ಆ ಲುಂಗಿ ಎಲ್ಲ ಎತ್ತಿ ಭಾರಿ ಖುಷಿಯಾಗಿದೆ. ಸೂಪರ್, ನೋಡಲೇಬೇಕಾದ್ರು. ಸರ್ ಕಾಮಿಡಿ, ಆ್ಯಕ್ಟಿಂಗು ಎಲ್ಲ ಸೂಪರ್ ಆಗಿದೆ, ಚೆನ್ನಾಗಿದೆ ಸರ್. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಸರ್. ಸೂಪರ್, ಭಾರಿ ಒಳ್ಳೆ ಮೂವಿ. ಸೂಪರ್ ಆ್ಯಕ್ಷನ್, ಸಾಂಗ್, ಮೂವಿದು ಫೈಟಿಂಗ್ ಸೀನು ಓವರಾಲ್ ಸೂಪರ್ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್. ಥ್ಯಾಂಕ್ ಯು. ಮೂವಿ ಒಳ್ಳೆದಿತ್ತು, ಬಟ್ ಹೀರೋದು ಇದೆಲ್ಲ ಸ್ಟೈಲ್ ಒಳ್ಳೆಯದಾಗಿದೆ. ಹೀರೋ ಆ್ಯಕ್ಟಿಂಗ್ ಮಾಡಿದ್ದು ಮತ್ತು ಫೈಟ್ ಮಾಡಿದ್ದು ನಮಗೆ ಭಾರಿ ಖುಷಿ ಆಯಿತು. ಓಕೆ, ಸೂಪರ್ ಮೂವಿ. ಅಂದರೆ ಆ್ಯಕ್ಟಿಂಗ್ ಅಲ್ಟಿಮೇಟ್ ಆಗಿದೆ ಹೀರೋದು. ಮತ್ತು ನಮ್ಮ ನಿರೀಕ್ಷಾ, ನಮ್ಮೂರಿನವರು ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿ ಟ್ವಿಸ್ಟಿಂಗ್ ಇತ್ತು, ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್. ಆ್ಯಂಡ್ CG ವರ್ಕ್ ಎಫೆಕ್ಟಿವ್, ಅಂದರೆ ಈಗೀಗ CG ವರ್ಕ್ ಒಂದು ಸ್ವಲ್ಪ ಇದಾಗಿದೆ, ಬಟ್ ಇದರಲ್ಲಿ ನೀಟ್ CG ವರ್ಕ್ ಆಗಿದೆ. ಅಂದರೆ ಎಲ್ಲರೂ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಯಶ್ ಒನ್ ಆಫ್ ಮೈ ಫೇವ್ರೇಟ್. ಯಶ್ದು ಪರ್ಫಾರ್ಮೆನ್ಸ್ ಅಲ್ಟಿಮೇಟ್. ಆಲ್ ದಿ ಬೆಸ್ಟ್ ಟೀಮ್. ಸಿನಿಮಾ ಭಾರಿ ಚೆನ್ನಾಗಿತ್ತು. ಎಸ್ಪೆಷಲಿ ಒಂದು ಡಿಫ್ರೆಂಟ್ ಸ್ಟೋರಿ. ನಟರಾಜ್ ಸರ್, ಕಾಡ ನಟರಾಜ್ ಇದರ ಹೀರೋ ಕ್ಯಾರೆಕ್ಟರ್, ಲೀಡರ್ ಕ್ಯಾರೆಕ್ಟರ್, ಸೂಪರ್ ಆ್ಯಕ್ಟಿಂಗ್. ಆ್ಯಕ್ಷನ್ ಅಂತ ಅಲ್ಟಿಮೇಟ್ ಇತ್ತು. ನಿರೀಕ್ಷಾ, ನಮ್ಮೂರಿನವರು, ಮಂಗಳೂರಿನವರು, ಸೂಪರ್ ಆ್ಯಕ್ಟಿಂಗ್. ಎಲ್ಲರದ್ದು ಪರ್ಫಾರ್ಮೆನ್ಸ್ ಅಂತೂ ಅಲ್ಟಿಮೇಟ್. ಎಲ್ಲರೂ ಬಂದು ನೋಡುವಂಥ ಮೂವಿ ಸೂಪರ್ ಆಗಿತ್ತು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಫಿಲ್ಮ್ ಸೂಪರ್ ಇತ್ತು. CG ವರ್ಕ್, ಮ್ಯೂಸಿಕ್, ಸ್ಪೆಷಲಿ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ವೆರಿ ನೈಸ್, ಬ್ಯೂಟಿಫುಲ್. ನಮ್ಮ ತುಳುನಾಡಿನ ಹುಡುಗಿ ನಿರೀಕ್ಷಾ ಶೆಟ್ಟಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಆಲ್ ದ ವೆರಿ ಬೆಸ್ಟ್. ಫುಲ್ ಟೀಮಿಗೆ ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಿದೆ. ಕರ್ಕಡ ಮೋಡ ಲವ್ ಸಾಂಗ್ ಅಂತೂ ತುಂಬ ಚೆನ್ನಾಗಿದ್ದಾರೆ. ಒಂದು ಐಟಮ್ ಸಾಂಗ್ ಮಾಡಿದ್ದಾರೆ. ಯಾವ ಬಾಲಿವುಡ್ ರೇಂಜ್ ಕಮ್ಮಿ ಇಲ್ಲದರಿಂದ ಅಷ್ಟೊಂದು ಡ್ಯಾನ್ಸಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. CG ವರ್ಕ್ ಮತ್ತು ಹೀರೋದು ಸ್ಟಂಟ್ ಎಫರ್ಟ್ ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ತಪ್ಪದೆ ನೋಡಿ. ಒಳ್ಳೆಯ ಸಿನಿಮಾ. ನನಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಟರಾಜ್ ಸರ್ ಅವರದ್ದು ಒಂದು ಆ್ಯಕ್ಟಿಂಗ್ ನೋಡಿ ನನಗೆ ತುಂಬ ಖುಷಿಯಾಯಿತು. ಮತ್ತು ನಿರೀಕ್ಷಾ ಶೆಟ್ಟಿ ಒಳ್ಳೆ ಅಭಿನಯ, ಮತ್ತು ಬಾಕಿ ಎಲ್ಲರದ್ದು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಯಶ್ ಶೆಟ್ಟಿ ಅವ್ರದ್ದು ಒಳ್ಳೆ ಆ್ಯಕ್ಟಿಂಗ್, ಮತ್ತು ಹೊಸ ಟೈಪ್ ಇದೆ ಈ ಪಿಕ್ಚರ್ನಲ್ಲಿ. ಮತ್ತು ನನಗೂ ಕೂಡ ಒಂದು ಅವಕಾಶ ಕೊಟ್ಟಿದ್ದಾರೆ. ನಿಜವಾಗಿ ಕಾಡ ನಟರಾಜ್ ಸರ್ ಹಾಗೂ ಡೈರೆಕ್ಟರ್ ವೆಂಕಟೇಶ್ ಸರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ತುಂಬ ಥ್ಯಾಂಕ್ಸ್. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ
ಈ ಸಿನಿಮಾಗೆ ಪ್ರೋತ್ಸಾಹ ಮಾಡಿ ಅಂತ ಎಲ್ಲರಲ್ಲಿ ಕೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಸೂಪರ್ ಆಗಿದೆ, ಆ್ಯಕ್ಷನ್ ಆಮೇಲೆ ಕಾಮಿಡಿ ಅದೆಲ್ಲ ಸೂಪರಾಗಿ ಮಾಡಿದ್ದಾರೆ. ಆಮೇಲೆ ಲಾಸ್ಟಿಗೆ ಕ್ಲೈಮ್ಯಾಕ್ಸಲ್ಲಿ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರಲ್ಲ, ಅದು ಮಾತ್ರ ಅಲ್ಟಿಮೇಟ್ ಇತ್ತು. ಓವರಾಲ್ ಸಿನಿಮಾ ಮಾತ್ರ ಸೂಪರ್ ಆ್ಯಂಡ್ ಸೂಪರ್. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಮಂಗಳೂರಲ್ಲಿ ಪ್ರೀಮಿಯರ್ ಶೋ ಮಾಡಿದ್ವಿ. ಮಂಗಳೂರು ಜನರ ಪ್ರೀಮಿಯರ್ ಶೋ ರಿವ್ಯೂ ಕೇಳಿಬಿಟ್ಟು ನನಗೂ ತುಂಬಾ ಖುಷಿಯಾಗಿದೆ. ದ ವೇ ದೇ ಆರ್ ಎಕ್ಸ್ಪ್ರೆಸಿಂಗ್ ದೇರ್ ಫೀಲಿಂಗ್ಸ್ ಟುವರ್ಡ್ಸ್ ದ ಮೂವಿ ರಿಯಲಿ ಮೋಟಿವೇಟಿಂಗ್ ಎ ಲಾಟ್. ಸಖತ್ತು ಖುಷಿ ಪಟ್ಟಿದ್ದಾರೆ, ಎಂಜಾಯ್ ಮಾಡಿದ್ದಾರೆ. ಅವ್ರ ಆಶೀರ್ವಾದ ಎಲ್ಲ ಕಡೆನೂ ಇದೇ ಥರ ಇರಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಅವರು ಅಮೌಂಟ್ ಆಫ್ ಕ್ವಶನ್ಸ್ ಎಲ್ಲ ತುಂಬ ಕೇಳಿದ್ದು, ಕ್ಲಾರಿಫಿಕೇಷನ್ ಕೇಳಿದ್ದು, ಆಮೇಲೆ ಅವ್ರು ಎಂಜಾಯ್ ಮಾಡ್ತಿದ್ದು, ಈವನ್ ಲುಂಗಿ ಎತ್ಬಿಟ್ಟು ಕಟ್ಟಿ ಆ್ಯಕ್ಷನ್ ಮಾಡಿರೋದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ತಿರೋದು, ದ ವೇ ದೇ ಆರ್ ಎಂಜಾಯಿಂಗ್ ರಿಯಲಿ ನಮಗೆ ನಮಗೆ ಮತ್ತು ನಮ್ಮ ಟೀಮ್ಗೆ ತುಂಬಾ ಹ್ಯಾಪಿನೆಸ್ ಕೊಟ್ಟಿದೆ. ಆ್ಯಂಡ್ ವಿ ಆರ್ ರಿಯಲಿ ಹ್ಯಾಪಿ. ಇದೇ 6ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಮಾಡ್ತಾಯಿದ್ದೀವಿ. ಎಲ್ಲರೂ ನೋಡಿ, ಎಲ್ಲರೂ ಹರಿಸಿ. ಥ್ಯಾಂಕ್ ಯು ಸೊ ಮಚ್.